Following the recent lead given by the Karnataka CM Yediyurappa by visiting the Archbishop Bernard Morris of Bangalore, the State Home Minister Dr. V.S. Acharya and Udupi MLA Raghupati Bhatt followed the suit by visiting churches and Catholic religious leaders in Udupi and Mangalore on Tuesday, June 10th. Dr. Acharya, along with Krishna Palema, visited the bishop's house in Mangalore and sought blessings from Bishop Aloysius D'Souza of Mangalore. It is apparent that these deliberate visits to various religious places and its leaders by BJP ministers and its MLAs are to portray the secular approach of the government and bring confidence among the minority community. Sources close to the IT world said that ministers and MLAs are soon to visit Muslim dargahs, mosques and its leaders to assure their support to all the communities without discriminating any religion and its sentiments. ನಾವು ಕೇಂದ್ರ ಸರ್ಕಾರದ ಫರ್ಟಿಲೈಸರ್ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶರ್ಮಾ ಅವರನ್ನು ಇಲ್ಲಿ ಬರಲಿಕ್ಕೆ ಹೇಳಿ ಅವರು ಬಂದು ಇಡೀ ಜೂನ್ ತಿಂಗಳ ಪ್ಲ್ಯಾನ್ DAP ಮತ್ತು ಕಾಂಪ್ಲೆಕ್ಸ್ ಗೊಬ್ಬರದ ಬಗ್ಗೆ ವಿಚಾರ ವಿಮರ್ಶೆ ಮಾಡಿದ್ದೇವೆ. ಮುಂದಿನ ಒಂದು ವಾರ 10 ದಿವಸದ ಒಳಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಎಲ್ಲ ಬ್ಲಾಕ್ ಮಟ್ಟದವರೆಗೂ ಬೇಕಾದಂಥ ರಸಗೊಬ್ಬರ ಹೋಗೋ ಬಗ್ಗೆ ನಾವು ಪರಿಶ್ರಮ ಪಟ್ಟು ಪ್ರಯತ್ನ ಮಾಡ್ತಾಯಿದ್ದೇವೆ. ಇಷ್ಟರ ಒಳಗೆ ಅಸಮಾಧಾನಗೊಂಡಿರುವಂಥ ರೈತರಿಂದ ನಿನ್ನೆ ಧಾರವಾಡದಲ್ಲಿ ಇವತ್ತು ಹಾವೇರಿಯಲ್ಲಿ ಕೆಲವೊಂದು ಘಟನಾವಳಿಗಳು ಆಗಿದೆ ಮತ್ತು ಹಿಂಸಾಕೃತ್ಯಗಳು ಆಗಿದೆ. ಸರ್ಕಾರಿ ಆಸ್ತಿಪಾಸ್ತಿಗೆ ನಷ್ಟ ಮಾಡಿದ್ದಾರೆ, ಸಾರ್ವಜನಿಕ ಆಸ್ತಿಪಾಸ್ತಿಗೂ ನಷ್ಟ ಮಾಡಿದ್ದಾರೆ. ಪೊಲೀಸರು ತುಂಬ ಸಮಾಧಾನದಿಂದ ವರ್ತನೆ ಮಾಡಿದ್ದಾರೆ, ಯಾವುದಕ್ಕೂ ವಿಶೇಷ ಆಸ್ಪದ ಕೊಡಲಿಲ್ಲ. ಆದರೆ ಇವತ್ತು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಸರ್ಕಾರಿ ಬಸ್ಸುಗಳನ್ನು ಸುಡುವಂಥದ್ದು, ಹೆದ್ದಾರಿ ಬಂದ್ ಮಾಡುವಂಥದ್ದು, ಸಾರ್ವಜನಿಕರಿಗೆ ಕಿರುಕುಳ ಹಿಂಸೆ ಕೊಡುವಂಥದ್ದು, ಇದರಿಂದ ಜನ ಚದುರಿಸಲಿಕ್ಕೆ ಬೇಕಾದಂಥ ಕನಿಷ್ಠ ಬಲವನ್ನು ಉಪಯೋಗಿಸುವಂಥ ಸನ್ಮತ ಬಂದಿದೆ. ನಾನು ವಿನಂತಿ ಮಾಡ್ತಾಯಿದ್ದೇನೆ, ರೈತಾಪಿ ಜನರು ಸ್ವಲ್ಪ ಸಮಾಧಾನದಿಂದ ಇದ್ದು ಸರ್ಕಾರದ ಪ್ರಯತ್ನಕ್ಕೆ ಅವರು ತಮ್ಮ ಒಂದು ಸಹಕಾರವನ್ನು ಕೊಟ್ಟು ಮುಂದಿನ ಒಂದು 3-4 ದಿವಸದವರೆಗೆ ಸಹಕಾರ ಕೊಟ್ಟರೆ ಎಲ್ಲವೂ ಸುರಳಿತವಾಗಿ ಆಗ್ತದೆ. ಏನು ಇದರಲ್ಲಿ ಸಮಸ್ಯೆ ಇಲ್ಲ. ಏನು ನಿಮಗೆ ಮೈನಾರಿಟಿಗೆ ಏನು ನಿಮ್ಮ ರಿಕ್ವೆಸ್ಟ್ ಅದು ನೀವು ಹೇಳಿದ್ದೆ. ಆಗ ನಾನು ಹೇಳಿದೆ ಒಂದು ಅಪಾಯಿಂಟ್ಮೆಂಟ್ ಟೀಚರ್ಸ್ ವಿಶೇಷವಾಗಿ ಅಲ್ಲ ನಮ್ಮ ಶಾಲೆಗಳಲ್ಲಿ ಒಂದು ಎಜುಕೇಟ್ ಶಾಲೆಗಳಲ್ಲಿ ಅಪಾಯಿಂಟ್ಮೆಂಟ್ ಮಾಡುವಾಗ ಅವರು ಭಾರಿ ಕಷ್ಟ ಮಾಡ್ತಿದ್ರು. ಅದಕ್ಕೆ ಅದು ಎರಡನೇದು ಇಂಗ್ಲೀಷ್ ಮೀಡಿಯಂ ವಿಷಯ ನಾನು ಹೇಳಿದ್ದು. ಇವತ್ತು ಕೂಡ ಅದನ್ನೇ ಹೇಳಿದೆ ನಾನು, ಇಂಗ್ಲೀಷ್ ಮೀಡಿಯಂ ಅದೊಂದು ಸರಿ ಮಾಡಿ ಅದಕ್ಕೆ ಅಲ್ಲಲ್ಲ ಅದು ಹೇಳಿದ್ದು. ಅದಕ್ಕೆ ಇವರು ಹೇಳಿದರು, ನಮ್ಮ ಪಾಲೆಮಾರವರು ಹೇಳಿದರು, ನಮ್ಮ ಮಕ್ಕಳೇ ನಮ್ಮ ಪ್ರಜೆಗಳೇ ಹೋಗುದು, ಅದರಿಂದ ನಮ್ಮ ಪ್ರಜೆಗಳಿಗೆ ನಾವು ಸಹಾಯ ಮಾಡಬೇಕಲ್ಲ ಅಂತ ಹೇಳಿದರು. ಅಂತ ಭರವಸೆ ಕೊಟ್ಟಿದ್ದಾರೆ. Tickle your taste buds with sumptuous dishes. Madhuvan's Village promises food relishers a delightful journey in taste. Experience an enchanting village ambience with cozy huts, smoke-free zone and tranquil surroundings. Village Family Restaurant is now even more inviting with added features like 4-lane concreted road right at the doorstep, ample space for car parking, more picturesque open space ideal for corporate and family parties, exceptional dining choices of Indian, Chinese, continental and ethnic delicacies. Visit Village Family Restaurant to experience a delicious blend of idyllic surroundings and mouth-watering cuisines. Madhuvan's Village, the family restaurant, Yadi, Bangalore 842214 158.
come once, you're sure to remain a regular. State Fisheries Minister and Dakshina Kannada in-charge Minister Krishna Palyama visited areas affected by the sea erosion near Surathkal on Tuesday, June 10th. He assured that the state government will work towards solving the problem forever and will do everything possible to protect the fishermen and people living by the seaside. ಸರ್ಕಾರಕ್ಕೆ ಒಂದು ಸಂಪೂರ್ಣವಾದ ಕಡಲ ಕೊರತೆ, ಶಾಶ್ವತವಾದಂಥ ಕಡಲ ಕೊರತೆಯನ್ನು ತಡೆಗಟ್ಟುವಂಥ ಇದು ಸರ್ಕಾರದ ಚಿಂತನೆ. 130 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಡಲ ಕೊರೆತದ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅದು ಯಾವ ಏಜೆನ್ಸಿ ಮುಖಾಂತರ ಮಾಡುವಂಥದ್ದು ಮತ್ತಿನ ವಿಚಾರಗಳು. ಅದಕ್ಕೆ ADBI ಮುಖಾಂತರ ಮಾಡಲಿಕ್ಕೆ ಅದನ್ನು ಹಸ್ತಾಂತರ ಮಾಡಿದ್ದಾರೆ. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಅದು ಏನು ಯಾವ ವಿಚಾರದಲ್ಲಿ ಹೇಗೆ ಮಾಡುವಂಥದ್ದು ಹೇಳಿ ಎಲ್ಲ ಅದರ ಸಂಕ್ಷಿಪ್ತವಾದ ವರದಿಯನ್ನು ಮುಂದೆ ಕೊಡ್ತೇವೆ ನಾವು ಅದನ್ನು. ಇದು ಶಾಶ್ವತವಾದಂಥದ್ದು ತಡೆಗೋಡೆ ಈಗ ನಿರ್ಮಾಣ ಆಗುವಂಥದ್ದು. ಇದು 53 ಕೋಟಿ ರೂಪಾಯಿದ್ದು 53 ಲಕ್ಷ ರೂಪಾಯಿದು ಕೆಲಸ ನಾವು ಹಿಂದಿನ ಶಾಸಕರ ಅವಧಿಯಲ್ಲಿ ಮಾಡಿಸಿದಂಥದ್ದು. ಇದೇ ರೀತಿಯಾಗಿ ಎಲ್ಲ ಕಡೆಯಲ್ಲಿ ಈ ಸಲ ಸಂಪೂರ್ಣವಾಗಿ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೆ ನಾನು. ನೀನು 5 ವರ್ಷಗಳಲ್ಲಿ ಇದನ್ನೆಲ್ಲ ಕಡಲ ಕೊರತೆ ಶಾಶ್ವತವಾಗಿ ನಿಲ್ಲಬೇಕು. He also visited a hospital where the persons said to have been affected by chikungunya were admitted. He assured that the state government will take all possible steps to control chikungunya menace that has affected the Dakshina Kannada district. He also warned the medical officers and doctors against showing any kind of irresponsibility or lapse in their duty. Mayor Ganesh Hosabettu and other BJP leaders accompanied Palyama on this occasion.